ದೂರ ಪೋಪುನಿ ಎನ್ನ ಬಂಗಾರ ಕೇಳಲೇ ಸಾರಸತ್ವದ ಮೋನಡೀರೇ ಸಾರಸತ್ವದ ಮೋನಡೀರೇ ಕೇಳಿ ಜತ್ತದೆ ಪೋವಡೆಂದು ನೀರೋಹಿಣಿ ಕೇಳಿ ಜತ್ತದೆ ಪೋವಡೆಂದು ರೋಹಿಣಿ ಎರಿಬಲು ಮೆಲ ಬಾಡುದಲ್ಪ ದೂರ ಪೋಪುನಿನ್ನ ಬಂಗಾರಕ್ಕೆ ದೇವರಿಗೆ ನಂದ ದೀಪ ಬರ್ತದೆ ನೀರು ಪೌರತ್ತಿನ ಕೆಲಸ ಎಡ್ಡೆಪ್ಪು ಆವಡ ಮಾಡುವ ವಿಚಾರಡು ಕಡಪುಡುಕೊಂಡು ಧರ್ಮ ಸರಿ ನನ್ನ ತಾಯಿಗೆ ಒಂದು ತೆರೆಯದು ಸ್ವಾಮಿ ಆ ನಿರ್ದು ಈ ನಿಮಿತ್ತ ಇರನ್ನ ಮದ್ವೆ ಅದು ಕಾಲಜಿ ಕಾಲ ಕರೆದು ಕೊಯ್ದಿருந்து ಅಂದು ಪಾವನಿ ವಿಚಾರ ಸತ್ತಿನ ಪುಣ್ಯ ಅನತ್ತು ಇದು ಇರು ಕೋಪೆ ಬಂದ ಪಂಚಾಯತ್ ಇದ್ದಾರಕ ಮನಸ್ಸು ಕೊಡಿಗಾದ ಕೊಯ್ದಿருந்து ಕೋಡಿಗೆ ಐ ಕೋಡಿದ ನೀರು ತಡೆದು ಉಂಟಾಯೆ ಮುನಪ್ಪ ತಡೆಯ ಸ್ವಾಮಿ ज्ञान पिदर्न कट्टना रोहिणी केनो नहीं सरगेनिय कायरु कमल येरु दंडयार मैलगी ಮಸಣವು ಹೊರುಡಾವು ಪುರದ ಮಗನವು ಹೊರುಡಾವು ಆರಕಿಯೇ ಕಾಯರನ ಮರ ಏನು ದುಡ್ಡುಯ ನಮ್ಮ ಇಲ್ಲಗೆ ಏನು ದುಡ್ಡು ಯಾಯ ಅಲ್ಪಡದಕ್ಕೆ ಚಿತ್ತೂರು ಬೆಳಗಿನ ಬಣ್ಣಲ್ಲ ಹೆಚ್ಚಿಗೆ ಅವಂದು ಅಂಚಾಂದ ಎಡ್ಡೆಪ್ಪದ ಪಾತ್ರ ಮಾತೆಲ್ಲ ಪಾತ್ರನಲ್ಲೇರಿ ಅಂಚ ಮಹಾರಾಣಿಯದಿ ಮೆರೆಯೊಂದುಲ ಇಲ್ಲ ಅಂಚಿನ ಸಂದರ್ಭಡಿ ಯಾನ ಓಲು ಪಿದನ ಪಣದ ಪಿದಾಟ ಯಾನಿ ಈ ದಾಯಕದ ನಮಸರದ ಕಚ್ಚೆಯ ನಿನ್ನಡ ಪನಂದೆ ದಾದ ಪಿದಾರ್ದ ಯಾನಂದು ಅಣ್ಣ ಅಮಸರದ ಕಚ್ಚೆಯ ನೀಡ ಹತ್ರ ನಿನ್ನ ಪನಿಯರಾಯ್ಚಿ ಈ ವಿಚಾರ ಉಂಡಿಯಾ ಇದ್ದ ಊರು ಇನ್ನು ಅನ್ನೆಲ್ಲೇ ದಾಯಕಿಂಚ ಅಂತ ಗೊತ್ತಾಗೋಜಿ ಅಲ್ಪ ಮಾತ್ರ ವ್ಯತ್ಯಾಸ ಒಂದೊಂದಿಗೆ ನಮ್ಮ ಮಂತ್ರಿಗಳು ವಿಷಗಂಟೆ ಇನಿ ಗೆತ್ತಿನ ಲಕ್ಕುಜೇರಿಗೆ ಅರೆ ಈಗ ವಾಹನದ ರೋಗಂಜಿ ಪತ್ತದ ನಿನಗೆ ಅಂಚೆ ಅಂದ್ರೆ ಕೆಲವು ಜನಗಳು ಮತ್ತ ಈ ಊರುಡು ಮತ್ತ ರೋಗಡು ಮತ್ತ ಬೋಡ್ದೇರಿಗೆ ಅಪ್ಪ ನೆತ್ತ ಬಗ್ಗೆ ಮತ್ತೆ ಏತು ಪಂಡಿತಿಯರ್ನಗಳು ಬರ್ತದೆ ಮರುವರ್ಲ ಗುಣಾಪನಂದ ಹೆಜ್ಜಿ ಅಂಚೆ ಅಂದ್ರೆ ಮಲಿಮೇಗೆ ಕೇಂದ್ರಿಗೆ ಮಲಿಮಿಡಿಕೆ ಅಂಚೆ ಒಂಜೇ ಒಂಜಿ ವಿಚಾರ ನಮಗೆ ಪಾಲು ಅಂತೇಳಿ ಬತ್ತಿನ ಅಂಚಿನ ಕಾಯದ ಮಾಡದ ದೋಷ ಅಂತ ಒಂದು ಬತ್ತನಿಗೆ ಅಂದೊಂದು ಅಂಚೆ ಅಂದ್ರೆ ಮಂತ್ರಿಗಳು ಬರ್ಕೊಡು ನಾಡ ಈ ಊರಿಗೆ ಬರ್ಕೊಂಡು ರೋಗಡು ತಡೆ ಉಂಟಾಡು ನಾಡ ಆ ಕಾಯದ ಬರೋ ಕಡ್ಪೋಡಿಗೆ ಪನ್ಪುರಂಗಿದ್ರೆ ಪ್ರಶ್ನೆ ತೋಜಿ ಬರ್ತದೆ ಆರು ಜನಗಡ ಪ್ರಿಯರು ಎನ್ನಡೆಗೆ ಅಂಚದು ನಿನ್ನ ಅನ್ನೆ ಎನ್ನ ಬಾವೆ ಪನ್ನೆಂಟು ದಿನ ಪಾತ್ರದ ಬಿರುವಂtere ಬಂದಾಗ ಅಂಚದು ಅನಪಿದಾರೆ ಜನಗಳೇ ಮತ್ತೆ ಬರ್ರೆ ಬಂದ ಕೆಲವರು ಮತ್ತೆ ಅಲ್ಪ ಒಲ್ಲೇರಿ ಏನನ್ನ ಕಾತೊಂದಲ್ಲೇರಿ ಪಂಡ ಕನ್ಸಿಡರ್ ಕನ್ನಡದು ಸ್ವಾಮಿ ಯಾನಂದಾನಂದವಡು ಕನಟು போயிருந்த மித்தையில் தேங்கிடே கனட போயிருந்த
ಬಂದು ನಿಲ್ಲನು ಎನ್ನದಿರಿ ಕನಟು ಏ ಸ್ವಾಮಿಯಾನು ನಾಲು ಜಾವುಡು ಸ್ವಾಮಿ ಸ್ವಾಮಿ ತಾಯಿ ಅಲ್ದದಲ್ಲ ರೋಹಿಣಿ ಕುಡಿದು ಏನಿಲ್ಲ ಮಂತ್ರಣ ಜಾಗೃತಿ ಕೊಡುಗೆ ಅಂದು ಕಣ್ಣಲ್ಲಿ ಎಡ್ಡೆ ಹೊಡೆ ಹಾಳಾಡುವ ಅವನಿ ಕಾರಿಗೆ ಹೋಗ್ಕೊಂಡ ಸಲಹೆ ಸೂಚನೆ ಪಡೆದೆ ನಾನು ಕುರುಡಿಗೆ ಅಂದು ಆನೆ ಹಿಡ್ತೀನಿ ಮುಟ್ಟ ಎಡ್ಡೆ ಕೆಲಸ ಗೋಪುರ ಸಂದರ್ಭ ನಂದಾದೀಪನ ದೇವರಿಗೆ ಪೊತ್ತದು ಆರತಿ ನೀರಿನ ಕೈ ಬೆಳಕದು ಇದೀಗ ಕೊಡ್ತು ಎಡ್ಡೆ ಹೊಡೆ ಹೋದ್ ಬರೆಯದು ಮರ್ಪುರ ಪುಣ್ಯ ಅಂದು ಹಾಡು ಇನ್ನೇನು ಜೊತೆ ಈ ದಾಯಿ ತಳಿತೊಂದು ಲಂಕೆ ಏನದುಲ್ಲೆ ಕಾರಣ ಯಾವ್ದ ಕಾರಣ ಮನಸ್ಸಿನ ಕೋಡಿಗೆ ಒಂದೊಂದು ಸ್ವಾಮಿ ಕೋಡಿಗೆ ದಾಯಿ ಕೋಡಿಗೆ ಕಾರಣ ಹ್ಮ್ ಕೋಡೆ ರಾತ್ರಿ ಹ ಜತ್ತಿನ ಪಟ್ಟಡು ನಾರನೇ ಜಾಮೂನು ಕಟ್ಟಿಂಚಿ ಕನ ಹ ದೇವರೇ ದಾದ ಪ್ರಿಯ ತಾಯಿಗೆ ನಿಂಗೆ ತೆರಿಯಂದು ಹ ಇರುತ್ತ ಮಿತ್ತು ಹ ಮೀನಿರಿಕೆ ಮಣ್ಣಿನ ಪೂಜಂದು ಹ ದಾಸ ಬಡದ ಮಾಲಿನ ಕೆಕ್ಕಿರಿದು ಪಾಡಂದು ಹ ತೆನಕಾಯಿ ಮೋನೆ ಮತ್ತದು ಹ ನಿನ್ನೆ ದಾಂತಿ ದುಂದಿನ ಕೈಟು ಪತ್ತಂದು ಪತ್ತಂದು? ಗೋಪುರದ ದೃಶ್ಯನೇ ಆಯ್ತು ಏರ್ಪಾಡು ಹ ಹ ದೇವರೇ ಓ ಮನಸ್ಸಿನ ಕೋಡಿಗೆ ಒಂದು ಹ ಐಕತೆ ಯಾರು ಪರದಿಲ್ಲ ಹ ಇದೀಗ ಒಂದು ದಿನ ಬಿಡ್ತು ಹ ಎಲ್ಲ ದಿನ ಬಿಟ್ಟು ಪೂರಿ ಇದು ರೋಹಿಣಿ ಬಲಿ ಪುನ ರೋಹಿಣಿನ ಮೋನಿನ ತೂದ ಕೈ ಪತ್ತದ ಪಂಡ ಅಪಗಾಯ ಬುಡದಿ 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 ಈ ಬುಲಿಪುವದಾಯಕ ಪಡದೆ ಈ ಬುಲಿಪುವದಾಯಕ ಪಡದೆ पढ़ते विधीन पढ़ती विधीन गडपने तीरवा भूमिने पल्लया पढ़ती विधीन गडपने तीरवा भूमिने पल्लया गुड़ने पुली पुवदायक पढ़ने ರೋಹಿಣಿ ದೇವರೇ ಅಮ್ಮ ಸರದ ಕಜ್ಜಾಯಿನಿ ನಮ್ಮ ಊರದ ಜನಗಳು ಮತ್ತೆ ಬದುಕೊಂಡು ಬರ್ಪಡಿಗೆ ಉದ್ದೇಶಗಳು ಆಹಾಲ ಮಾರನು ಕಡಪಾಯದ ಮಾರದ ಪಿದಾಡ್ನಾಗ ಉಂಟಾಂದಿಲ್ಲಯ್ಯ ಪಾತೆರ ಮಕ್ಕಳಿಗೆ ಬಲ್ಲಡೆಯನ್ನು ಕಟ್ಟಬಾಡಂದಿಲ್ಲ ದಾರಿತ್ಯ ಮಾತೇರುವ ಕನ್ನಡದ ದಾರಿತಂದಲ್ಲ ಈ ಸರಿಯಾದ ಯೋಚನೆ ಮಾಡ್ಬು ರೋಹಿಣಿ ನಮ್ಮ ಇನ್ನು ವಾಸ್ಥಾನ ಮಾಡಲು ಇಲ್ಲ ಇನ್ನು ಚಿತ್ತೂರದ ಅರಸ್ವಾದ ಯಾನ ಮೇಲೆ ಮಹಾರಾಣಿಯದ ಈ ಮೇಲೆ ಇಲ್ಲ ಪ್ರಜೆಗಳಿಗೆ ಮಾತ್ರ ನಮ್ಮ ದೇವೇರ ಲೆಕ್ಕ ಉಲ್ಲಯ ಇನ್ನು ನಮ್ಮನೆ ಕನ್ನಡ ದೆತ್ತನ ಊರದ ಪ್ರಜೆಗಳ ಗಟ್ಟಿದಾನೊಂದು ಯೋಚನೆ ಮಾಡ್ಕು ಅಲ್ಪ ಮರತ ಮುಜಲು ಸಾಲ ಜನ ಉಂಟದೇ ಇರುದು ಹೇಗೆ ಅಕ್ಕಳ ಮನಸ್ಸನ್ನು ಒಂಜೇ ಪಾತೆರ ಬೋತುನು ಊರಿಗೆ ಬರ್ಪಡಿಸಿ ರೋಗಗಳು ಕಳೆಯರಿಗೋಸ್ಕರ ಅದೇನು ಮುಪ್ಪ ಉಂಟದ ಅಂಚ ನಕ್ಲಿಗೆ ಅಲ್ಪ ಭರವಸೆ ಕೊಡ್ತೆ ಅಲ್ಪ ಉಂಟದೆ ನಿನ್ನ ಪಾತ್ರೆಗೆ ಯಾನು ಕುಲ್ಲಿ ಅಂದಾಂಡ ಎಲ್ಲಿಗೆ ಯಾನು ಮೋನೆ ತೈಪರುಂಡ ಪಲ್ಲಗೆ ಈ ರೋಹಿಣಿನ ಕಂಡನಿ ಇನ್ನು ಪಾತ್ರೆಗೆ ತತ್ತೇ ಬರ್ಪಡಿನ ಪಾತ್ರೆಗೆ ಊರಿಡಿ ಪಣಿಯರ ಪಣಯರ ಸರಿ. ಅದ್ರೊಳಗೆ ಬದುಕದ ಒರಿಯಡ ಪಲ್ಲಗೆ
ಏಪಲ ಅರಸ್ವಾದಿಯಾನ ಪುಟ್ಟಿಯದ ఒక ಎನ್ನನೇ ಬಂದ್ಪಡಿನ ಸ್ವಾರ್ಥ ಭಾವನೆ ತುಯ್ಯರವಲ್ಲಿ ಈ ಮುಂಡಾಸು ದೀನಾಗಿ ಹಿರಿಯಕಲು ಪಂಚಿನ ಪಾತ್ರ ಒಂಜಿ ಒಂಜಿ ನೆನಪಾರು ಅವನೊಂಡ್ಯ ನಿನ್ನ ಬಗ್ಗೆ ಚಿಂತನೆ ಮಲ್ಪಟ್ಟಿ ಮಗ ಒಂದು ಒಬ್ಬರಿಯಾಗಿ ಆಕಲ ಬದುಕನ್ನು ಸಾರ್ಥಕ ಮಲ್ಪರೆ ಕೊಡಾದ ನಿಕ್ಕಿ ಮುಂಡಾಸ್ತು ಒಂದಲ್ಲ ಅಂಚೆ ಅದೇ ನಿನ್ನ ಸ್ವಾರ್ಥ ಜೀವನದ ಆಗ್ತದೆ ನಿಸ್ವಾರ್ಥ ಸೇವೆ ನೀ ಊರು ಮಲ್ಪಡು ಅನ್ಪುನಜಿನ ಪಾತ್ರ ಪಂಪುನಜಿನ ನೀನಿಕ್ಕಲ ಎಂಕೆ ಹಿರಿಯಕಲು ಬಂದು ನೆನಪ ಅವನೊಂಡ್ಯ ಅಂಚಾದ ನಿಕ್ಕ ಬಂಪೆ ಓಕೆ ಯಾನು ಪೋಯಿನಂಚಿನ ಜಾಗಡಿ ಕಟ್ಟನಂಚಿನ ಕಣತ ಬಗ್ಗೆ ಎಂಕ ಆಪತ್ತು ಬತ್ತನೇ ಬನಕ ಏನು ತಪ್ಪರೆ ಸಾಧ್ಯ ಉಂಟು ಬನ್ನಲಗೆ ಹನಿಟ್ಟು ಬರೆಸಿನ ಚಿತ್ರ ವಿಧಿ ಇಂಚೆನೇ ಪನ್ಪುನ ಚಿತ್ತಿನ ರೀತಿ ಬರೆದಿಪ್ಪೇಗೆ ಹಾಗೆ ಇಂಚೆನೇ ಮರಣ ಪಣ್ಣದು ಇಪ್ಪುಂಡು ಅಂಚಿತ್ತಿನ ಮರಣದ ಕಾಲ ಬಣ್ಣಗ ಎನ್ನ ಬಡದಿ ಕುಳಿತೊಂದು ಇನಿಯನ್ನ ಬರ್ಪುಜಿ ಎಲ್ಲೆಗಾನಗ ಎಂಕ ಉದ್ಯೋಗ ಬಡದಿಗೆ ದಿಕ್ಕೆರಂಡು ಜೋಕ್ಲೆ ದಿಕ್ಕೆರಂಡು ಅಪ್ಪ ವಿದ್ಯೆಗಳ ಪೆರಂಡು ಬಣ್ಣಗ ಬತ್ತಿ ಆ ಭಾಷೆಯನ್ನು ಬತ್ತಿನಂಚಿನ ಯಮೆ ಅವನು ಮೃದುವಪ್ಪೆನ ಪಲ್ಲಗೆ ಅಂಚಲ್ಲ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಪಂಡಲೇಕ ನಮ್ಮ ಈ ಭೂಮಿದ ಮಿತ್ತು ಅರಸವಾದ ಮಹಾರಾಣಿಯಾದ ಇಟ್ಟಿರುವಕ್ಕ ನಮ್ಮ ಬಗ್ಗೆ ಚಿಂತನೆ ಹತ್ತಿಯ ನಮ್ಮ ಲೋಕದ ಜನಕಲ ಬಗ್ಗೆ ಚಿಂತನೆ ಮಾಡ್ಕೊಡು ಬಂಪೆ ಪೊಡ್ಚಿ ಒಕ್ಕ ಕಾರಣಲ ಉಂಟಿಯ ಈಚೆ ರಡ್ಡನೆ ಬಂಜಿನಲ್ಲ ಅದುಲ್ಲ ಈ ಬಂಜಿನಕ್ಕೆ ಮತ್ತೆ ಅಪಾಪಗ ಕಣಗಟ್ಟನ ಸಾಗೇನೆ ಆದುಂಡು ಅಂಚಾದ ರೋಹಿಣಿ ಈಗ ಬಂಪೆ ಏನ ನನ್ನ ಪಾತ್ರ ತಲೆ ಪೊಚ್ಚಿ ಐನಾತು ಬೇಗ ಪೋಡು ಯಾಕೆ ಬಿದಳುವೆಯ ಓ ಪಾತ್ರ ಸತ್ಯ ದೇವರೇ ನಮ್ಮ ಹರಿಕೆ ಬರಿನ ಬರವನ್ನು ಈರೇಟು ಪುಚ್ಚಿನ ಪೋಯಲು ಸಾಧ್ಯ ಉಂಡಿ ನಮ್ಮ ಹರಿಕೆ ದೇವರು ಆ ರೀತಿ ಬರೀತಾರೆ ಆ ರೀತಿ ಭೂಮಿಗೆ ಬಿತ್ತನವನ್ನು ರಮಣೆ ಅದು ಅನುಭವಿಸೋಡಿ ಈ ಪೊತ್ತು ಯಾರು ಪಂಜಿನಾದು ಅಂದು ಯಾರು ಪೆದ್ದಿಂಚಿ ಬಾಳೆ ಇನ್ನ ಮಟ್ಟಿಯಲ್ಲಿ ಎನ್ನ ಮಟ್ಟಿ ಅಡಿತದು ಸಂತೋಷ ಕೇತನಂತ ಬಾಡೋಡು ಆ ಉದ್ದರಾಸಿ ಏನು ರಾಶಿ ಗಂಟೆ ಕನದುಕ್ಕದೆ ಪೊಡ್ಚಿಯ ತಿಂತಿಲ್ಲದ ಗಣಪದ ಕೊರು ನಿನ್ನ ಪಣದುಲ್ಲೆ ನಾನು ಬರ್ಪೆ ದೇವೇರೆ ನಂಬಲ ನಮ್ಮಿನಂಚೆ ದೇವೇರೆ ನಂಗೆ ಏಪಲ ಕೈ ಬಿಡೆ ಅಂಚಾದು ಹೋಗ್ತದೆ ಬರ್ಪೆ ಮನಸ್ಸು ಧೈರ್ಯ ಮತ್ತಲ್ಲ ಕನದುಕ್ಕದೆ ದೇವೇರೆ ಧ್ಯಾನ ಮತ್ತಲ್ಲ ರೋಹಿಣಿ